ಯೇಸುವೆ ಸ್ತೋತ್ರ, ಯೇಸುವೆ ವಂದನೆ. ಆತ್ಮೀಯ ಸಹೋದರ ಸಹೋದರಿಯರೇ, ನಿಮಗೆಲ್ಲರಿಗೂ ಸಾಧಾರಣ ಕಾಲದ 28ನೆಯ ಭಾನುವಾರದ ಸುವಾರ್ತೆಯ ಧ್ಯಾನಕ್ಕೆ ಸ್ವಾಗತ, ಸುಸ್ವಾಗತ. ಇಂದು ಅಕ್ಟೋಬರ್ 13. ಈ ಸುವಾರ್ತೆಯನ್ನು ಕೆಲವು ದಿನಗಳ ಹಿಂದೆಯೇ ನಾವು ನಿಮಗೆ ತಲುಪಿಸುತ್ತೀವಿ. ಕಾರಣ ಇಷ್ಟೇ, ದೇವರ ವಾಕ್ಯವನ್ನು ಆಲಿಸಿ ಭಾನುವಾರದ ಆರಾಧನಾ ವಿಧಿಗೆ ಸಿದ್ಧತೆಯನ್ನು ಮಾಡಿ ನೀವು ಹೋಗತಕ್ಕದ್ದು. ನಾವೆಲ್ಲರೂ ಪ್ರಾರ್ಥಿಸೋಣ. ಸ್ತುತಿಗಳ ಮಧ್ಯೆ ವಾಸಿಸುವ ತಂದೆಯಾದ ದೇವರೇ, ನಿಮ್ಮ ನಾಮಕ್ಕೆ ಅನಂತ ಕೋಟಿ ಸ್ತುತಿ ಸ್ತೋತ್ರ ವಂದನೆಗಳನ್ನು ಸಲ್ಲಿಸುತ್ತೇವೆ ಪ್ರಭುವೆ. ಈ ದೇವರ ವಾಕ್ಯ ನಮ್ಮನ್ನು ಶುದ್ಧೀಕರಿಸುತ್ತೆ, ಆಶೀರ್ವದಿಸುತ್ತೆ, ನಮ್ಮ ಬಾಳನ್ನು ಬೆಳಗಿಸುತ್ತೆ. ವಾಕ್ಯ ಅರ್ಥೈಸುವಂತೆ, ಗ್ರಹಿಸುವಂತೆ, ಧ್ಯಾನಿಸುವಂತೆ ಪವಿತ್ರಾತ್ಮರನ್ನು ನಮ್ಮ ಮೇಲೆ ಸುರಿಸಿರಿ. ನಮ್ಮಲ್ಲಿರುವ ಕೊರತೆಗಳನ್ನು ದೂರ ಮಾಡಿ ನಮ್ಮ ದೇಹಾತ್ಮ ಮನಸ್ಸುಗಳನ್ನು ನಿಮ್ಮ ಸುವಾರ್ತೆ ಆಲಿಸಲು ಸಿದ್ಧಪಡಿಸಿರಿ. ಯೇಸು ನಾಮದಲ್ಲಿ ಪ್ರಾರ್ಥಿಸುತ್ತೇವೆ, ಆಮೆನ್. ಸುಜ್ಞಾನ ಗ್ರಂಥದಿಂದ ವಾಚನ. ಇಂತಿರಲು ನಾನು ಮಾಡಿದೆ ಪ್ರಾರ್ಥನೆ, ಕೊಡಲಾಯಿತು ನನಗೆ ತಿಳುವಳಿಕೆ. ನಾನು ಮೊರೆಯಿಟ್ಟೆ ದೇವರಿಗೆ, ಸುಜ್ಞಾನವೆಂಬ ಚೈತನ್ಯ ಬಂದಳು ನನ್ನ ಬಳಿಗೆ. ರಾಜದಂಡ ಸಿಂಹಾಸನಕ್ಕೂ ಮಿಗಿಲಾಗಿ ಅವಳನ್ನು ಇಷ್ಟಪಟ್ಟೆ. ಅವಳ ಮುಂದೆ ಸಿರಿ ಸಂಪತ್ತು ಶೂನ್ಯವೆಂದು ಅರಿತುಕೊಂಡೆ. ಅವಳ ಮುಂದೆ ಭೂಮಿಯ ಚಿನ್ನವೆಲ್ಲ ಉಸುಬಿನ ಕಣದಂತೆ. ಅಮೂಲ್ಯ ರತ್ನವು ಸಾಟಿಯಲ್ಲ, ಬೆಳ್ಳಿಯೂ ಮಣ್ಣಿನ ಮುದ್ದೆಯಂತೆ. ಆರೋಗ್ಯ ಸೌಂದರ್ಯಗಳಿಗಿಂತ ಹೆಚ್ಚಾಗಿ ಅವಳನ್ನು ಪ್ರೀತಿಸಿದೆ. ಬೆಳಕಿಗಿಂತ ಅವಳ ಕುಂದದ ಕಾಂತಿಯನ್ನೇ ಆಯ್ದುಕೊಂಡೆ. ಅವಳೊಂದಿಗೆ ಉತ್ತಮ ವಸ್ತುಗಳೆಲ್ಲವೂ ಬಂದವು. ಅವಳ ಕೈಯಲ್ಲಿತ್ತು ಅಗಣಿತವಾದ ಐಶ್ವರ್ಯವು. ಸುಜ್ಞಾನ 7:7-11. ವಿಸ್ಡಮ್ 7:7-11. ಕೀರ್ತನೆ 90. ಶ್ಲೋಕ. ಉದಯದಲ್ಲಿ ತೋಯಿಸೆಮ್ಮನು ನಿನ್ನ ಕೃಪೆಯಿಂದ, ಜೀವನಾವಧಿಯನ್ನು ಲೆಕ್ಕಿಸುವುದನ್ನು ನಮಗೆ ಕಲಿಸು. ಈ ಪರಿಜ್ಞಾನ ಉಳ್ಳಂತ ಹೃದಯವನ್ನು ನೀ ಕರುಣಿಸು. ಪ್ರಭು, ತಿರುಗಿ ಬಾ, ಕೋಪವೆಷ್ಟರ ತನಕ ನಿನ್ನೀ ಸೇವಕರ ಮೇಲಿರಲಿ ಮರುಕ. ಉದಯದಲ್ಲಿ ತೋಯಿಸೆಮ್ಮನು ನಿನ್ನ ಕೃಪೆಯಿಂದ, ಉದಯದಲ್ಲೇ ತೋಯಿಸೆಮ್ಮನು ನಿನ್ನ ಕೃಪೆಯಿಂದ. ಹರ್ಷಿಸಿ ಆನಂದಿಸುವೆವು ಆಗ ದಿನದಾದ್ಯಂತ. ಸುಖಪಡಿಸೆಮ್ಮನು ನೀ ಕಷ್ಟಪಡಿಸಿದಷ್ಟು ಕಾಲ, ಕಿಡುಕನ್ನು ನಾವು ಅನುಭವಿಸಿದಷ್ಟು ವರ್ಷ ಕಾಲ. ಉದಯದಲ್ಲಿ ತೋಯಿಸೆಮ್ಮನು ನಿನ್ನ ಕೃಪೆಯಿಂದ. ಪ್ರಕಟವಾಗಲಿ ನಿನ್ನ ರಕ್ಷಣಾ ಕಾರ್ಯ ಭಕ್ತರಿಗೆ, ನಿನ್ನ ಮಹಿಮಾಶಕ್ತಿ ಅವರ ಸಂತಾನಕ್ಕೆ. ಸ್ವಾಮಿ ದೇವರ ಆಶೀರ್ವಾದ ನಮ್ಮ ಮೇಲಿರಲಿ, ನಾವು ಕೈಗೊಳ್ಳುವ ಕಾರ್ಯಗಳು ಸಫಲವಾಗಲಿ. ಹೌದು, ನಮ್ಮ ಕಾರ್ಯಗಳೆಲ್ಲ ಸಫಲವಾಗಲಿ. ಉದಯದಲ್ಲಿ ತೋಯಿಸೆಮ್ಮನು ನಿನ್ನ ಕೃಪೆಯಿಂದ. ಇಬ್ರಿಯರಿಗೆ ಬರೆದ ಪತ್ರದಿಂದ ವಾಚನ. ಅಧ್ಯಾಯ 4, ವಾಕ್ಯಗಳು 12-13. ಹೀಬ್ರೂ ಚಾಪ್ಟರ್ 4:12-13. ದೇವರ ವಾಕ್ಯ ಜೀವಂತವಾದುದು, ಕ್ರಿಯಾತ್ಮಕವಾದುದು, ಎಂಥ ಇಬ್ಬಾಯಿ ಕತ್ತಿಗಿಂತಲೂ ಹರಿತವಾದುದು. ಪ್ರಾಣ ಮತ್ತು ಆತ್ಮಗಳ, ಕೀಲು ಮತ್ತು ಮಜ್ಜೆಗಳ ಭೇದವನ್ನು ಛೇದಿಸುವಂಥದ್ದು. ಹೃದಯದ ಆಶೆ ಆಲೋಚನೆಗಳನ್ನು ವಿವೇಚಿಸುವಂಥದ್ದು. ನಾವು ಯಾರಿಗೆ ಲೆಕ್ಕ ಒಪ್ಪಿಸಬೇಕಾಗಿದೆಯೋ ಅವರ ಕಣ್ಣಿಗೆ ಮುಚ್ಚು ಮರೆಯಾದುದು ಯಾವುದೂ ಇಲ್ಲ. ಅವರ ದೃಷ್ಟಿಗೆ ಎಲ್ಲವೂ ಬಟ್ಟ ಬಯಲು. ಘೋಷಣೆ. ಅಲ್ಲೇಲುಯ್ಯ, ಅಲ್ಲೇಲುಯ್ಯ. ನಾನೇ ಜಗಜ್ಯೋತಿ. ನನ್ನನ್ನು ಹಿಂಬಾಲಿಸುವವನು ಕತ್ತಲಲ್ಲಿ ನಡೆಯುವುದಿಲ್ಲ. ಜೀವದಾಯಕ ಜ್ಯೋತಿ ಅವನಲ್ಲಿರುತ್ತದೆ. ಅಲ್ಲೇಲುಯ್ಯ. ಮಾರ್ಕನು ಬರೆದ ಪವಿತ್ರ ಶುಭ ಸಂದೇಶದಿಂದ ವಾಚನ. ಅಧ್ಯಾಯ 10, ವಾಕ್ಯಗಳು 17-30. ಯೇಸುಸ್ವಾಮಿ ಪ್ರಯಾಣವನ್ನು ಮುಂದುವರಿಸಿದರು. ದಾರಿಯಲ್ಲೊಬ್ಬನು ಅವರ ಬಳಿಗೆ ಓಡಿ ಬಂದು ಮೊಣಕಾಲೂರಿ, ಒಳ್ಳೆಯ ಗುರುವೇ, ಅಮರ ಜೀವವು ನನಗೆ ಪ್ರಾಪ್ತಿಯಾಗಬೇಕಾದರೆ ನಾನೇನು ಮಾಡಬೇಕು ಎಂದು ಕೇಳಿದನು. ನೀನು ನನ್ನನ್ನು ಒಳ್ಳೆಯವನೆಂದು ಕರೆಯುವುದು ಏಕೆ? ದೇವರೊಬ್ಬರನ್ನು ಬಿಟ್ಟರೆ ಬೇರೆ ಯಾರು ಒಳ್ಳೆಯವರಲ್ಲ. ದೈವಾಜ್ಞೆಗಳು ನಿನಗೆ ತಿಳಿದೇ ಇವೆ.
ನರಹತ್ಯೆ ಮಾಡಬೇಡ, ವ್ಯಭಿಚಾರ ಮಾಡಬೇಡ, ಕದಿಯಬೇಡ, ಸುಳ್ಳು ಸಾಕ್ಷಿ ಹೇಳಬೇಡ, ಮೋಸ ಮಾಡಬೇಡ, ನಿನ್ನ ತಂದೆ ತಾಯಿಯನ್ನು ಗೌರವಿಸು ಎಂದು ಯೇಸು ಉತ್ತರವಿತ್ತರು. ಅದಕ್ಕೆ ಅವನು, ಗುರುದೇವ, ನಾನು ಬಾಲ್ಯದಿಂದಲೇ ಇವೆಲ್ಲವನ್ನು ಅನುಸರಿಸಿಕೊಂಡು ಬಂದಿದ್ದೇನೆ ಎಂದು ಹೇಳಿದನು. ಆಗ ಯೇಸು ಅವನನ್ನು ಮಮತೆಯಿಂದ ಈಕ್ಷಿಸಿ, ನೀನು ಮಾಡಬೇಕಾದ ಕಾರ್ಯವೊಂದು ಬಾಕಿ ಇದೆ. ಹೋಗು, ನಿನ್ನ ಆಸ್ತಿ ಪಾಸ್ತಿಯನ್ನೆಲ್ಲ ಮಾರಿ ಬಡಬಗ್ಗರಿಗೆ ದಾನ ಮಾಡು. ಸ್ವರ್ಗದಲ್ಲಿ ನಿನಗೆ ಸಂಪತ್ತು ಇರುತ್ತದೆ. ನೀನು ಬಂದು ನನ್ನನ್ನು ಹಿಂಬಾಲಿಸು ಎಂದರು. ಯೇಸುವಿನ ಈ ಮಾತನ್ನು ಕೇಳುತ್ತಲೇ ಅವನ ಮುಖ ಪೆಚ್ಚಾಯಿತು. ಅವನು ಖಿನ್ನ ಮನಸ್ಕನಾಗಿ ಅಲ್ಲಿಂದ ಹೊರಟು ಹೋದನು, ಏಕೆಂದರೆ ಅವನಿಗೆ ಅಪಾರ ಆಸ್ತಿ ಇತ್ತು. ಆಗ ಯೇಸುಸ್ವಾಮಿ ಸುತ್ತಲೂ ನೋಡಿ ತಮ್ಮ ಶಿಷ್ಯರನ್ನು ಉದ್ದೇಶಿಸಿ, ಐಶ್ವರ್ಯವುಳ್ಳವರಿಗೆ ದೇವರ ಸಾಮ್ರಾಜ್ಯವನ್ನು ಪ್ರವೇಶಿಸುವುದು ಎಷ್ಟೊಂದು ಕಷ್ಟ ಎಂದರು. ಅವರ ಈ ಮಾತನ್ನು ಕೇಳಿದ ಶಿಷ್ಯರು ಬೆರಗಾದರು. ಯೇಸು ಪುನಃ ಅವರಿಗೆ, ಮಕ್ಕಳೇ, ದೇವರ ಸಾಮ್ರಾಜ್ಯವನ್ನು ಸೇರುವುದು ಎಷ್ಟು ಕಷ್ಟ. ಐಶ್ವರ್ಯವಂತನು ದೇವರ ಸಾಮ್ರಾಜ್ಯವನ್ನು ಸೇರುವುದಕ್ಕಿಂತಲೂ ಒಂಟೆಯು ಸೂಜಿಗಣ್ಣಲ್ಲಿ ನುಸುಳುವುದು ಸುಲಭ ಎಂದರು. ಇದನ್ನು ಕೇಳಿದ ಮೇಲಂತೂ ಶಿಷ್ಯರಿಗೆ ಅಪರಿಮಿತ ಆಶ್ಚರ್ಯವಾಯಿತು. ಹಾಗಾದರೆ ಯಾರು ತಾನೇ ಜೀವೋದ್ಧಾರ ಹೊಂದಲು ಸಾಧ್ಯ ಎಂದು ತಮ್ಮೊಳಗೆ ಮಾತನಾಡಿಕೊಂಡರು. ಯೇಸು ಅವರನ್ನು ನಿಟ್ಟಿಸಿ ನೋಡಿ, ಮನುಷ್ಯರಿಗೆ ಇದು ಅಸಾಧ್ಯ, ದೇವರಿಗಲ್ಲ, ದೇವರಿಗೆ ಎಲ್ಲವೂ ಸಾಧ್ಯ ಎಂದರು. ಆಗ ಪೇತ್ರನು ಮುಂದೆ ಬಂದು, ನೋಡಿ, ನಾವೆಲ್ಲವನ್ನು ಬಿಟ್ಟು ನಿಮ್ಮನ್ನು ಹಿಂಬಾಲಿಸಿದ್ದೇವಲ್ಲ ಎಂದನು. ಆಗ ಯೇಸು, ನಾನು ನಿಮಗೆ ನಿಶ್ಚಯವಾಗಿ ಹೇಳುತ್ತೇನೆ, ಯಾರಾದರೂ ನನ್ನ ನಿಮಿತ್ತ ಹಾಗೂ ಶುಭ ಸಂದೇಶದ ನಿಮಿತ್ತ ಮನೆಯನ್ನಾಗಲಿ, ಅಣ್ಣ ತಮ್ಮಂದಿರನ್ನಾಗಲಿ, ಅಕ್ಕ ತಂಗಿಯರನ್ನಾಗಲಿ, ತಾಯಿಯನ್ನಾಗಲಿ, ತಂದೆಯನ್ನಾಗಲಿ, ಮಕ್ಕಳನ್ನಾಗಲಿ, ಹೊಲ ಗದ್ದೆಗಳನ್ನಾಗಲಿ ತ್ಯಜಿಸುತ್ತಾನೋ ಅವನು ಈ ಕಾಲದಲ್ಲೇ ಮನೆ, ಅಣ್ಣ ತಮ್ಮ, ಅಕ್ಕ ತಂಗಿ, ತಾಯಿ, ಮಕ್ಕಳು, ಹೊಲಗದ್ದೆ ಇವೆಲ್ಲವನ್ನು 100 ಮಡಿಯಷ್ಟು ಪಡೆಯುವನು. ಇವುಗಳೊಂದಿಗೆ ಹಿಂಸೆಯನ್ನು ಅನುಭವಿಸಬೇಕಾಗುವುದು. ಅದಲ್ಲದೆ ಮುಂದಿನ ಲೋಕದಲ್ಲಿ ಅಮರ ಜೀವವನ್ನು ಪಡೆಯುವನು ಎಂದರು. ಆತ್ಮೀಯರೇ, ನಾನು ಏನು ಮಾಡಬೇಕು? ನಿತ್ಯ ಜೀವಕ್ಕಾಗಿ ನಾನು ಏನು ಮಾಡಬೇಕು? ಅದ ಕೇಳಿದ ಪ್ರಶ್ನೆ, ಅಮರ ಜೀವ ನನಗೆ ಪ್ರಾಪ್ತಿಯಾಗಬೇಕಾದ್ರೆ ಏನು ಮಾಡಬೇಕು? ಬಹಳ ಉತ್ಸಾಹದಿಂದ, ಉಲ್ಲಾಸದಿಂದ, ಹುಮ್ಮಸ್ಸಿನಿಂದ, ಚೈತನ್ಯಪೂರ್ಣವಾಗಿ ಬಂದು ಈ ವ್ಯಕ್ತಿ ಯೇಸುವಲ್ಲಿ ಒಂದು ಸವಾಲನ್ನು, ಪ್ರಶ್ನೆಯನ್ನು ಇಡುತ್ತಾನೆ. ಆತ್ಮೀಯರೇ, ಅವನು ಬಹಳ ಒಂದು ಉದ್ವೇಗದಿಂದ, ಆವೇಶದಿಂದ, ಹುಮ್ಮಸ್ಸಿನಿಂದ ಯೇಸು ಹತ್ರ ಬರ್ತಾನೆ. ಈ ಭೇಟಿ ಒಂದು ವಿಶೇಷವಾದ ಭೇಟಿ ಎಂಬುದಾಗಿ ನಾವಿಲ್ಲಿ ಮನಗಾಣ್ತೀವಿ. ಆತ ಬಹಳ ಉದಾರತನದಲ್ಲಿ ಬಂದ ಮತ್ತು ಒಳ್ಳೆಯತನದಲ್ಲಿ ಬಂದ. ಆದರೆ ಏನಾಯಿತು? ಯೇಸು ಸ್ವಾಮಿ ಅವರ ಹತ್ರ ಕೇಳುವಾಗ, ಈ ಎಲ್ಲ ಆಜ್ಞೆಗಳನ್ನು ನಾನು ಪಾಲಿಸಿಕೊಂಡು ಬಂದಿದ್ದೀನಿ, ಇದು ನನ್ನ ಜೀವನದ ಅತ್ಯಂತ ಉತ್ತಮವಾದ ಸ್ಥಳ ಎಂಬುದಾಗಿ ಆತ ಯೇಸುವಿಗೆ ಹೇಳ್ತಾನೆ. ಆತ ಯೇಸುವನ್ನು ಪ್ರೀತಿಸಿದ, ಯೇಸು ಕೂಡ ಆತನನ್ನು ಪ್ರೀತಿಸಿದರು. ಆದರೆ ಈ ವ್ಯಕ್ತಿ ಓಡಿ ಬಂದ, ಆದರೆ ತನ್ನ ಓಟವನ್ನು ಸಂಪೂರ್ಣಗೊಳಿಸಲಿಲ್ಲ. ಕಾರಣ, ಆತ ಓಟವನ್ನು ನಿಲ್ಲಿಸಿದ. ಆತ ಏನು ಒಂದು ದೃಢ ನಿರ್ಧಾರ ಅಂತ ಯೋಚನೆ ಮಾಡಿ ಬಂದಿದ್ದ, ಅದು ಅವನಿಗೆ ಮಾಡಲು ಆಗಲಿಲ್ಲ. he could not do. ಅವನು ಯೋಚನೆ ಮಾಡಿರಬಹುದು, ನನಗೇನು ಬೇಕು ಅದನ್ನು ಯೇಸು ಹೇಳಿದ್ರೆ ಅಮರ ಜೀವ ಸಿಗುತ್ತಾ? ಆದರೆ ಯೇಸು ಹೇಳಿದ ಹಾಗೆ ನಾವು ಕೇಳಿದ್ರೆ ಅಮರ ಜೀವ ಸಿಗುತ್ತೆ ಎಂಬುದು ಆತನಿಗೆ ಗೊತ್ತಿರಲಿಲ್ಲ. ಇದೇ ಸಮಸ್ಯೆ, ನಮ್ಮ ಎಲ್ಲರ ಸಮಸ್ಯೆನೂ ಅಷ್ಟೇ.
ನಮ್ಮದು ಸಮಸ್ಯೆ, ನಿಮ್ಮದು ಸಮಸ್ಯೆ. ನಾವೇನು ಮಾಡಬೇಕು? ಇವತ್ತು ಆತ್ಮೀಯ ಸಹೋದರ ಸಹೋದರಿ, ನಾವು ಕೂಡ ಓಡ್ತಾ ಇದ್ದೀವಿ ಯಾವನಂತೆ. ಎಷ್ಟು ಹುಮ್ಮಸ್ಸು, ಎಷ್ಟು ಚೈತನ್ಯ. ನಮಗೂ ಕೂಡ ಒಂದು ಆಶೆ ಇದೆ. ಅಮರಜೀವ ನಮಗೆ ಬೇಕು. ನಾವೆಲ್ಲ ಮಾಡುವ ಈ ಕಾರ್ಯಗಳು, ಈ ಸ್ವಾರ್ಥ, ಈ ಪ್ರಾರ್ಥನೆ ಅಥವಾ ಒಳ್ಳೆಯತನ ಎಲ್ಲವೂ ನಮಗೆ ಅಮರ ಜೀವದೆಡೆಗೆ ಹೋಗಲು ಆಶೆ ಇದೆ, ಇಷ್ಟ ಇದೆ. ಆದರೆ ಅಷ್ಟು ಸುಲಭ ಇಲ್ಲ. ಅದಕ್ಕೆ ಸ್ವಲ್ಪ ಕಷ್ಟ ಇದೆ ಮತ್ತು ಸ್ಪಷ್ಟವಾದ ದರ್ಶನ ನಮಗಿರಬೇಕು, ವಿಷನ್ ನಮಗಿರಬೇಕು. ಅದನ್ನು ಯೇಸು ಅವನಿಗೆ ತಿಳಿಸ್ತಾರೆ. ಅವನು ಬಹಳ ಹುಮ್ಮಸ್ಸಿನಿಂದ ಬಂದ. ಆದರೆ ಯೇಸು ಸ್ವಾಮಿ ಹೇಳ್ತಾರೆ, ನೀನೆಲ್ಲ ಆಜ್ಞೆಗಳನ್ನು ಪಾಲಿಸ್ತಾ ಇದೀಯ ಸರಿ, ಆದ್ರೆ ಇನ್ನೂ ನೀನು ಉತ್ತಮನಾಗಬೇಕಾದ್ರೆ, ನೀನು ಇನ್ನೂ ಹೆಚ್ಚು ಒಂದು ಹಂತ ಹೋಗ್ಬೇಕಾದ್ರೆ, ನೋಡಿ ಕರೆಯಲ್ಲಿ ವಿವಿಧ ಹಂತಗಳಿರ್ತವೆ. ಯೇಸು ಸ್ವಾಮಿ ಹೇಳ್ತಾರೆ, ನೀನು ಮಾಡಬೇಕಾದ ಒಂದು ಕಾರ್ಯ ಇದೆ, ಅದು ಬಾಕಿ ಇದೆ. ಹೋಗು, ನಿನ್ನ ಆಸ್ತಿ ಪಾಸ್ತಿಯನ್ನೆಲ್ಲ ಮಾರಿ ಬಡಬಗ್ಗರಿಗೆ ದಾನ ಮಾಡು, ಸ್ವರ್ಗದಲ್ಲಿ ನಿನಗೆ ಸಂಪತ್ತು ಇದೆ. ಅಂದರೆ ನಿನ್ನಲ್ಲಿರುವ ಆಸ್ತಿ ಪಾಸ್ತಿಗೆ ನೀನು ಒಗ್ಗಿಕೊಂಡು ಜೀವಿಸ್ತಾ ಇದ್ದೀಯ. ನೀನು ಅವುಗಳಿಗೆ ಆಕರ್ಷಿತನಾಗಿ ಜೀವಿಸ್ತಾ ಇದ್ದೀಯ. ನೀನು ಅವುಗಳನ್ನು ಬಿಡಲು ನಿನಗೆ ಆಗ್ತಾ ಇಲ್ಲ. ನೀನು ಹಂಚಿಕೊಳ್ಳುವ ಜೀವನವನ್ನು ಜೀವಿಸ್ತಾ ಇಲ್ಲ, ಅಥವಾ ಒಂಥರದ ಸ್ವಾರ್ಥದ ಜೀವನ ಜೀವಿಸ್ತಾ ಇದೆಯಾ ಎಂಬುದಾಗಿ ಯೇಸು ಅವನಿಗೆ ಹೇಳಿರಬೇಕು. ನಿನ್ನ ಆಸ್ತಿ ಪಾಸ್ತಿಯನ್ನೆಲ್ಲ ಮಾರಿ ಬಡಬಗ್ಗರಿಗೆ ದಾನ ಮಾಡು, ಸ್ವರ್ಗದಲ್ಲಿ ನಿನಗೆ ಸಂಪತ್ತು ಇರುತ್ತದೆ. ನೋಡಿ, ಇವತ್ತು ಅದೇ ಸವಾಲು ನಾವು ಕೇಳುವುದಾದರೆ ನಮ್ಮ ಜೀವನಕ್ಕೆ ಅಳವಡಿಸೋಣ. ನಾವೇನ್ ಮಾಡಬೇಕು? ಈಗ ಇಲ್ಲಿ ಇಂಪಾರ್ಟೆಂಟ್ ಆ ಯುವಕನಿಗಿಂತ ಅಮರ ಜೀವ. ನನಗೂ ನಿಮಗೂ ಅಮರ ಜೀವ ಸಿಗಬೇಕು. ಆ ವ್ಯಕ್ತಿ ಒಂದು ನಮಗೆ ಪಾಠ. ವ್ಯಕ್ತಿಯ ಸ್ಥಳದಲ್ಲಿ ನಾನು ಮತ್ತು ನೀವಿದ್ದೀವಿ. ಆದರೆ ಇದಕ್ಕೆ ಉತ್ತರ ಮೊದಲನೇ ವಾಚನ ಕೊಡ್ತಾ ಇದೆ ನೋಡಿ. ಇಂತಿರಲು ನಾನು ಮಾಡಿದೆ ಪ್ರಾರ್ಥನೆ, ಕೊಡಲಾಯಿತು ನನಗೆ ತಿಳುವಳಿಕೆ. ನೋಡಿ, ಪ್ರಾರ್ಥನೆಯ ಮೂಲಕ ನಾವು ಅಮರ ಜೀವದೆಡೆಗೆ ಹೋಗಲು ಸಾಧ್ಯ. ಪ್ರಾರ್ಥನೆ ನಾವು ಎಂದೂ ನಿಲ್ಲಿಸಬಾರದು. ವೈಯಕ್ತಿಕ ಪ್ರಾರ್ಥನೆ, ಕುಟುಂಬ ಪ್ರಾರ್ಥನೆ, ಸಮುದಾಯ ಪ್ರಾರ್ಥನೆ, ಆರಾಧನೆ, ದಿವ್ಯ ಬಲಿ ಪೂಜೆ ಇರ್ಬೋದು, ಧ್ಯಾನ ಕೂಟ, ಇವುಗಳನ್ನು ನಿಲ್ಲಿಸಬಾರದು. ಅದು ನಮ್ಮ ಜೀವನಕ್ಕೆ, ಅಮರ ಜೀವದೆಡೆಗೆ ನಮ್ಮನ್ನು ಕೊಂಡೊಯ್ಯಲು ಒಂದು ಸಹಾಯಕವಾಗ್ತವೆ. ನಮ್ಮ ಉಳಿದ ಎಲ್ಲ ಕಾರ್ಯಗಳು ನಾವು ಮಾಡ್ತೀವಿ, ಈ ಲೋಕದಲ್ಲಿರುವ, ಸಮಾಜದಲ್ಲಿರುವಾಗ ಮಾಡುವ ಕಾರ್ಯಗಳ ಜೊತೆಗೆ ನಮ್ಮ ಮೊದಲ ಸ್ಥಳ ದೇವರಿಗೆ. ನಾನು ಪ್ರಾರ್ಥನೆ ಮಾಡಿದ ತಿಳುವಳಿಕೆ ಸಿಕ್ತು, ನಾನು ಮೊರೆ ಇಟ್ಟೆ, ನಾನು ಭಿನ್ನಯಿಸಿದೆ, ಸುಜ್ಞಾನವೆಂಬ ಚೈತನ್ಯ ಬಂದಳು ನನ್ನ ಬಳಿಗೆ. ಆದ್ದರಿಂದ ಆತ್ಮೀಯರೇ, ಪ್ರಾರ್ಥನೆ ಮತ್ತು ಮೊರೆ ಇಡುವುದು ಇದನ್ನು ನಾವು ನಿಲ್ಲಿಸಬಾರ್ದು. ಕುಟುಂಬ ಪ್ರಾರ್ಥನೆ ಬಹಳ ಮುಖ್ಯ. ನಮಗೂ ನಮ್ಮ ಕುಟುಂಬಕ್ಕೂ ಅಮರ. ನೀನು ನಿನ್ನ ಕುಟುಂಬವು ರಕ್ಷಣೆ ಹೊಂದುವುದು. 16:31 ಪೌಲ ಹೇಳಿದ ಮಾತು ಆ ಸೆರೆಮನೆ ಅಧಿಕಾರಿಗೆ. ಇವತ್ತು ನಾನು ಮಾತ್ರ ರಕ್ಷಣೆ ಹೊಂದಿದ ಸಾಲದು, ನನ್ನ ಕುಟುಂಬ ಸಮೇತ ಕುಟುಂಬ ಅವರು ಕೂಡ ರಕ್ಷಣೆ ಹೊಂದಬೇಕು. ಆಮೇಲೆ ಯಾವಾಗ ಇಂಥ ಅನುಭವವಾಗುತ್ತೆ, ಆತ ಹೇಳ್ತಾನೆ, ರಾಜದಂಡ ಸಿಂಹಾಸನಕ್ಕೂ ಮಿಗಿಲಾಗಿ ಅವಳನ್ನು ಇಷ್ಟಪಟ್ಟೆ. ಯಾವುದನ್ನು? ಸುಜ್ಞಾನ, ವಿಸ್ಡಮ್. ಅವಳ ಮುಂದೆ ಸಿರಿ ಸಂಪತ್ತು ಶೂನ್ಯವೆಂದು ಅರಿತುಕೊಂಡೆ. ಅವಳ ಮುಂದೆ ಭೂಮಿಯ ಚಿನ್ನವೆಲ್ಲ ಉಸುಬಿನ ಕಣದಂತೆ, ಅಮೂಲ್ಯ ರತ್ನವು ಸಾಟಿ ಇಲ್ಲ, ಬೆಳ್ಳಿಯು ಮಣ್ಣಿನ ಮುದ್ದೆಯಂತೆ. ನೋಡಿ, ಇವತ್ತು ಯಾವುದು ಈ ಸುಜ್ಞಾನ? ಯೇಸು ಸ್ವಾಮಿ ಸುಜ್ಞಾನ, ಸಿರಿ ಸಂಪತ್ತು, ಜ್ಞಾನ ಮತ್ತು ಸಿರಿ ಸಂಪತ್ತು, ವಿವೇಕ ಎಂಬ ಸಿರಿ ಸಂಪತ್ತು ಯೇಸುವಿನಲ್ಲಿ ಅಡಗಿದೆ. ಜೀಸಸ್ ಇಸ್ ದ ವಿಸ್ಡಮ್ ಆಫ್ ದ ಫಾದರ್. ಕೊಲೋಸ್ಯದವರಿಗೆ ಬರೆದ ಪತ್ರಿಕೆಯಲ್ಲಿ ಸಂತ ಪೌಲರು ಹೇಳ್ತಾರೆ, ದೇವರ ವಾಕ್ಯ ನಮಗೆ ಸುಜ್ಞಾನ. ಆರೋಗ್ಯ ಸೌಂದರ್ಯಗಳಿಗಿಂತ ಹೆಚ್ಚಾಗಿ ಅವಳನ್ನು ಪ್ರೀತಿಸಿದೆ. ಬೆಳಕಿಗಿಂತ ಅವಳ ಕುಂದದ ಕಾಂತಿಯನ್ನೇ ಆಯ್ದುಕೊಂಡೆ. ಅವಳೊಂದಿಗೆ ಉತ್ತಮ ವಸ್ತುಗಳೆಲ್ಲವೂ ಬಂದು ಅವಳ ಕೈಲಿತ್ತು, ಅಗಣಿತವಾದ ಐಶ್ವರ್ಯವು. ಸೊಲೊಮೋನ ಅರಸ ಏನ್ ಮಾಡಿದ ಅದನ್ನು ಇಲ್ಲಿ ಇಡಲಾಗಿದೆ. ಆತ ಐಶ್ವರ್ಯ ಕೇಳಲಿಲ್ಲ. ಆತ ಕೇಳಿದ, ನೀನ್ ನನ್ನನ್ನು ರಾಜನನ್ನಾಗಿ ನೇಮಿಸಿದ್ಯಾ, ಅರಸನನ್ನಾಗಿ ನೇಮಿಸಿದ್ಯಾ? ಈ ಜನರನ್ನು ನಿಭಾಯಿಸಲು ನನಗೆ ಜ್ಞಾನ ಕೊಡು. ಅದರೊಂದಿಗೆ ಉತ್ತಮ ವಸ್ತುಗಳೆಲ್ಲವೂ ಬಂದು, ಅಗಣಿತವಾದ ಐಶ್ವರ್ಯವೂ ಬಂತು. ಆದ್ದರಿಂದ ಪ್ರಮುಖವಾದುದು ಯಾವುದು? ನಾವು ಮಾಡಬೇಕಾದುದು ಏನು? ದೇವರನ್ನು ಪ್ರೀತಿಸೋಣ, ದೇವರ ವಾಕ್ಯವನ್ನು ಪ್ರೀತಿಸೋಣ, ಯೇಸು ರಕ್ಷಕನನ್ನು ಪ್ರೀತಿಸೋಣ. ಆತನ ರಕ್ಷಣೆ ಅಡಿಯಲ್ಲಿ
ನಮ್ಮ ಜೀವನವನ್ನು ಜೀವಿಸೋಣ. ಅಮರ ಜೀವವನ್ನು ನಮ್ಮದಾಗಿಸಲು ಸಾಧ್ಯವಿದೆ. ಕೀರ್ತನೆ ಹೇಳ್ತಾ ಇದೆ, ಉದಯದಲ್ಲಿ ತೂಯಿಸೆಂಬನು ನಿನ್ನ ಕೃಪೆಯಿಂದ. ಈ ಕೀರ್ತನೆ ನಮ್ಮ ಜೀವನಾವಧಿಯಲ್ಲಿ ದೇವರ ಕೃಪೆ ಬೇಕು, ಕರುಣೆ ಬೇಕು, ದೇವರ ದಯೆ ಬೇಕು ಎಂಬುದಾಗಿ ನಮಗೆ ಹೇಳಿಕೊಡ್ತದೆ. ಎರಡನೇ ವಾಚನ ಇಬ್ರಿಯರಿಗೆ ಬರೆದ ಪತ್ರಿಕೆ, ಅದರಲ್ಲಿ ನಾವು ಓದಿದೆವು 2 ವಾಕ್ಯಗಳು, 4, 12, 13. ದೇವರ ವಾಕ್ಯ ಜೀವಂತವಾದುದು ನೋಡಿ, ಸುಜ್ಞಾನ ಜೀವಂತವಾದುದು. ಯೇಸು ಸ್ವಾಮಿ ಪುನರುತ್ಥಾನ, ಯೇಸು ಜೀವಂತವಾದವರು, ಪವಿತ್ರ ಆತ್ಮ ಜೀವಂತವಾದುದು. ಆದ್ದರಿಂದ ಈ ಪವಿತ್ರ ಸಭೆ ಅಥವಾ ಸ್ವಾರ್ತೆ ಸತ್ತ ಸ್ವಾರ್ತೆ ಅಲ್ಲ. ವಿಶ್ವಾಸ ಯಾಕೋಬ ಹೇಳ್ತಾನೆ, ಸತ್ತ ವಿಶ್ವಾಸ ಅಲ್ಲ, ಸತ್ಕ್ರಿಯೆ ಮತ್ತು ವಿಶ್ವಾಸ ಎರಡೂ ಬೇಕು. ನಮ್ಮ ವಿಶ್ವಾಸ ಜೀವಂತ ವಿಶ್ವಾಸ. ಆ ವಿಶ್ವಾಸದಲ್ಲಿ ನಮಗೆ ಭರವಸೆ ಇದೆ. ಇದು ನಮ್ಮ ದೃಢ ನಂಬಿಕೆ. ಇಬ್ರಿಯರಿಗೆ ಬರೆದ ಪತ್ರಿಕೆ 11:1 ಹೇಳುವ ಪ್ರಕಾರ, ಅದಕ್ಕಾಗಿ ದೇವರ ವಾಕ್ಯ ಜೀವಂತವಾದುದು ಮತ್ತು ಕ್ರಿಯಾತ್ಮಕವಾದುದು. ಅದಕ್ಕಾಗಿ ಧ್ಯಾನ ಕೂಟ ಕೊಡುವಾಗ ಅಥವಾ ಸ್ವಾರ್ಥ ಆಲಿಸಲ್ಪಡುವಾಗ, ಪ್ರಾರ್ಥನೆ ಮಾಡುವಾಗ ಸೌಖ್ಯವಾಗುತ್ತೆ. ಯಾಕೆ? ವಾಕ್ಯ ಜೀವಂತವಾದುದು. ಕೇವಲ ಪ್ರಾರ್ಥನೆ ಧ್ಯಾನ ಕೂಟ ಮಾಡುವಾಗ, ಬೋಧಿಸುವಾಗ ಮಾತ್ರ ಅಲ್ಲ, ನೀನು ದೇವರ ವಾಕ್ಯ ಓದುವಾಗ ಅದು ಜೀವಂತವಾದುದು, ಕ್ರಿಯಾತ್ಮಕವಾದುದು. ದೇವರ ವಾಕ್ಯ ನಮ್ಮೊಳಗಡೆ ಕೆಲಸ ಮಾಡುತ್ತೆ. ನಮ್ಮಲ್ಲಿ ರೋಗ, ರುಜಿನ, ಬೇನೆ, ಭಾವನೆ, ನಿರಾಶೆ ಎಲ್ಲವನ್ನು ದೂರ ಮಾಡುತ್ತೆ. ಅದೇ ಮಾಡಿತು. ಅದೇ ಪಂಥವನ್ನು ಯೇಸು ಕೊಟ್ಟರು ಯುವಕನಿಗೆ. ನೀನು ಆಜ್ಞೆಗಳನ್ನು ಪಾಲಿಸಿಕೊಂಡು ಬಂದಿದ್ದೀಯಾ ಮತ್ತು ಮರೆತು ಬಿಟ್ಟಿದ್ಯಾ? ನಿನ್ನ ಲೋಕದಲ್ಲಿ ನೀನಿದ್ದೀಯಾ? ನೀನು ದೇವರ ಲೋಕದೊಳಗಡೆ ಬಾ. ನೀನು ನಿನಗೆ ಯೋಚಿಸುವ ರೀತಿಯಲ್ಲಿ ದೇವರಂತ ಯೋಚಿಸ್ತಾ ಇದೆಯಾ? ಖಂಡಿತ ಅಲ್ಲ. ನೀನು ದೇವರು ಯೋಚಿಸುವ ರೀತಿಯಲ್ಲಿ ಯೋಚಿಸು. ಅದಕ್ಕಾಗಿ ಈ ವಾಕ್ಯಕ್ಕೆ ಎಂಥ ಶಕ್ತಿ ಇದೆ. ಇಬ್ಬಾಯಿ ಕತ್ತಿಗಿಂತ ಹರಿತ, ಪ್ರಾಣ ಮತ್ತು ಆತ್ಮಗಳ ಕೀಲು ಮತ್ತು ಮಜ್ಜೆಗಳ ಭೇದವನ್ನು ಛೇದಿಸುವಂಥದ್ದು, ಹೃದಯದ ಆಶಾ ಆಲೋಚನೆಗಳನ್ನು ವಿವೇಚಿಸುವಂಥದ್ದು. ಜೆರೆಮಿಯ 17:9, ಮಾನವ ಹೃದಯ ಎಲ್ಲಕ್ಕಿಂತ ವಂಚಕ, ಅದಕ್ಕೆ ಅಂಟಿದೆ ಗುಣವಾಗದ ರೋಗ. ನಾನು ಸರ್ವೇಶ್ವರ, ಅಂತರಿಂದ್ರಿಯಗಳ ಪರಿಶೋಧಕ, ನನಗೆ ಮುಚ್ಚು ಮರೆಯಾದುದು ಯಾವುದೂ ಇಲ್ಲ. ಅಂದರೆ ಹೃದಯದ ಆಶೆ ಆಲೋಚನೆಗಳು ದೇವರಿಗೆ ಎಲ್ಲವೂ ತಿಳಿದಿದೆ. ನಾವು ಯಾರಿಗೆ ಲೆಕ್ಕ ಒಪ್ಪಿಸಬೇಕಾಗಿದೆಯೋ ಅವರ ಕಣ್ಣಿಗೆ ಮುಚ್ಚು ಮರೆಯಾದುದು ಯಾವುದೂ ಇಲ್ಲ. ಅವರ ದೃಷ್ಟಿಗೆ ಎಲ್ಲವೂ ಬಟ್ಟ ಬಯಲು. ಆದ್ದರಿಂದ ನಾವು ದೇವರ ಮುಂದೆ ಯಾವುದನ್ನು ಮುಚ್ಚಿಡಲು ಸಾಧ್ಯವಿಲ್ಲ. ನಮ್ಮ ಜೀವನ ತೆರೆದ ಪುಸ್ತಕ. ನಮ್ಮ ಮನಸ್ಸು, ಆತ್ಮ, ದೇಹ ಎಲ್ಲವೂ ದೇವರಿಗೆ ಗೊತ್ತಿದೆ. ದೇವರ ಮುಂದೆ ನಾವು ಇಷ್ಟು ಹೇಳಬೇಕು, ನಾನು ಪಾಪಿ, ನನ್ನ ಮೇಲೆ ಕರುಣೆ ತೋರಿ ಸ್ವಾಮಿ, ನಿಮ್ಮ ಕರುಣೆ ಇಲ್ಲದಿದ್ದರೆ ನಾನು ಬಾಳಲು ಅಸಾಧ್ಯ. ಅದಕ್ಕಾಗಿ ಶುಭ ಸಂದೇಶದಲ್ಲಿ ಕೊಟ್ಟ ಪಂಥಾಹ್ವಾನ ಆತನಿಗೆ ಸ್ವೀಕರಿಸಲು ಕಷ್ಟವಾಗುತ್ತೆ. ಹೋಗು, ಮಾರು. ಏನು ಮಾರು? ಇರಬಹುದು ಒಂದು ಆಸ್ತಿ, ಹಣ ಅವನಲ್ಲಿತ್ತು. ಸ್ವಾರ್ಥ, ಅಹಂಕಾರ, ಗರ್ವ, ದರ್ಪ ಇದೆಲ್ಲವನ್ನು ನೀನು ತ್ಯಜಿಸು. ತ್ಯಾಗ ಮಾಡುವುದಿದೆಯಲ್ಲ, ಅಷ್ಟು ಸುಲಭ ಅಲ್ಲ. ಯೇಸು ಸ್ವಾಮಿ ಹೇಳಿದ ಮಾತು ನೆನಪಿಟ್ಟುಕೊಳ್ಳಿ, ನಿಮ್ಮನ್ನೇ ನೀವು ಪರಿತ್ಯಜಿಸಿ ನಿಮ್ಮ ಶಿಲುಬೆಯನ್ನು ನೀವು ಹೊತ್ಕೊಂಡು ನನ್ನ ಜೊತೆಗೆ ಬಂದಿರಿ. ಅವಾಗ ಶಿಷ್ಯರು ಅವನು ಮನಸ್ಕನಾಗಿ ಹೋಗ್ತಾನೆ. ನಾನು ಹೇಳಿದೆ, ಅವನು ತನ್ನ ಓಟವನ್ನು ಸಂಪೂರ್ಣಗೊಳಿಸಲಿಲ್ಲ. ಮನಸ್ಕನಾಗಿ ಅವನು ವಾಪಸ್ ಹೋದ. ಅದರಿಂದ ಯೇಸು ಸ್ವಾಮಿ ಹೇಳ್ತಾರೆ, ಐಶ್ವರ್ಯ ಉಳ್ಳವರಿಗೆ ದೇವರ ಸಾಮ್ರಾಜ್ಯವನ್ನು ಪ್ರವೇಶಿಸುವುದು ಎಷ್ಟೊಂದು ಕಷ್ಟ. ಐಶ್ವರ್ಯ ಅಂದರೆ ದುಡ್ಡು ಮಾತ್ರ ಅಲ್ಲ. ಕೆಲವರಿಗೆ ಪ್ರತಿಭೆಗಳಿರ್ತವೆ. ಆ ಪ್ರತಿಭೆಗಳಲ್ಲಿ ಅವರು ಬೆಳಗ್ತಾರೆ, ಸರಿ. ಆದರೆ ಸರಳರಾಗಿ ಜೀವಿಸೋಲ್ಲ. ಅದು ಅಧಿಕಾರ ಸಿಗುತ್ತೆ. ನಾವು ಮಾನವರಾಗಬೇಕು, ಸರಳರಾಗಬೇಕು ಮತ್ತು ಗರ್ವಿ ಅಹಂಕಾರಿಗಳಾಗಬಾರ್ದು. ಕೆಲವರು ನನಗೆ ಒಳ್ಳೆ ಹಾಡು ಬರ್ತದೆ, ನಾನು ಮಾತ್ರ ಹಾಡುದಾರ, ನಾನು ಮಾತ್ರ ವಾದ್ಯ ನುಡಿಸುವವನು, ನಾನು ಎಂಬುದು ಹೋಗಿ ನಾವೆಂಬುದು ಬರಬೇಕು. ಯಾಕಂದ್ರೆ ನನ್ನದಾಗಿ ನನ್ನಲ್ಲಿ ಏನೂ ಇಲ್ಲ, ಎಲ್ಲವೂ ನೀನು ಕೊಟ್ಟ ದಾನ. ಅದು ಯೋಚನೆ ಮಾಡಬೇಕು. ಅಲ್ಲಿ ನಾವು ಇಳಿಬೇಕು. ಇಳಿದ್ರೆ ದೇವರು ತಗ್ಗಿಸುವವನನ್ನು ಮೇಲಕ್ಕೆ ತುತ್ತಾರೆ. ಅದನ್ನು ಯೇಸು ಸ್ವಾಮಿ ಹೇಳ್ತಾರೆ. ಇವರಿಗೆ ಆಗಲಿಲ್ಲ. ಐಶ್ವರ್ಯ ಅಂದರೆ ಕೇವಲ ದುಡ್ಡು ಅಂತ ಯೋಚನೆ ಮಾಡಬೇಡಿ. ವಿವಿಧ ರೀತಿಯಲ್ಲಿ ಇದನ್ನು ನಾವು ವಿವರಣೆ ಕೊಡಬಹುದು. ಆದ್ದರಿಂದ ನಾವು ನಮ್ಮ ಜೀವನದಲ್ಲಿ ಯೇಸು ಸ್ವಾಮಿ ಹೇಳಿದಾಗೆ ತಗ್ಗಿ ನಡೆಯಬೇಕು, ಸರಳರಾಗಬೇಕು, ದೀನರಾಗಬೇಕು, ಉದಾರ ಮನಸ್ಸು ನಮ್ಮದಾಗಿರಬೇಕು, ಪ್ರಾಮಾಣಿಕತೆಯಿಂದ ನಾವು ಜೀವಿಸಬೇಕು. ಆವಾಗ ಮಾತ್ರ ದೇವರ ಸಾಮ್ರಾಜ್ಯ ಪ್ರವೇಶಿಸಲು ಸಾಧ್ಯ. ಆವಾಗ ಅವರು ಬೆರಗಾದ್ರು ಶಿಷ್ಯರು. ಅವಾಗ ಯೇಸು ಸ್ವಾಮಿ ಅವರಿಗೆ ಹೇಳ್ತಾರೆ, ಮಕ್ಕಳೇ, ಸ್ವರ್ಗ ಸಾಮ್ರಾಜ್ಯ ಪ್ರವೇಶಿಸುವುದು ಎಷ್ಟು ಕಷ್ಟ. ದೇವರ ರಾಜ್ಯ, ಐಶ್ವರ್ಯವಂತನು ದೇವರ ಸಾಮ್ರಾಜ್ಯ ಸೇರುವುದಕ್ಕಿಂತಲೂ, ಅಂದರೆ ಅವನಲ್ಲಿರುವ ಆ ಆಶೆಗಳು, ಆಲೋಚನೆಗಳು, ಹಿಡಿತಗಳು ಅಲ್ಲಿಂದ ಅವನಿಗೆ ಹೊರಗಡೆ ಬರಲಿಕ್ಕೆ ಆಗೋದಿಲ್ಲ. ಅಂದರೆ ಒಂಥರ ಅವನ
ಅವನ ಆಮಿಷಗಳು ಸುತ್ತಿಕೊಂಡಿವೆ. ಅದನ್ನು ಬಿಡಬೇಕಾದ್ರೆ, ತ್ಯಾಗ ಮಾಡಬೇಕಾದ್ರೆ ದೃಢ ನಿರ್ಧಾರ ಮಾಡಬೇಕು. ಉದಾಹರಣೆಗೆ ಕುಡುಕುತನ, ದುಂದೌಟನ, ಕಾಮ, ವ್ಯಭಿಚಾರ, ಅನೈತಿಕತೆ ಅಥವಾ ಇಂಥವುಗಳು ಎಲ್ಲವೂ, ಅಥವಾ ಅರಿಷಡ್ವರ್ಗಗಳು ಅಂತೀವಿ ನಾವು. ಇದರಿಂದ ಹೊರಗಡೆ ಬರಬೇಕಾದ್ರೆ ಅಷ್ಟು ಸುಲಭ ಇಲ್ಲ. ದೇವರ ಶಕ್ತಿ ನಮಗೆ ಬೇಕು. ದೇವರ ಸಾಮ್ರಾಜ್ಯವನ್ನು ಸೇರುವುದಕ್ಕಿಂತಲೂ ಒಂಟೆಯು ಸೂಜಿಗಣ್ಣಲ್ಲಿ ನುಸುಳುವುದು ಸುಲಭ ಎಂದರು. ಇದನ್ನು ಕೇಳಿದ ಮೇಲಂತೂ ಶಿಷ್ಯರಿಗೂ ಬಹಳ ಆಶ್ಚರ್ಯ ಆಯಿತು. ಯಾರು ಜೀವೋದ್ಧಾರ ಹೊಂದಲು ಸಾಧ್ಯ? ಆಗ ಯೇಸು ಸ್ವಾಮಿ ಹೇಳಿದರು, ಮನುಷ್ಯನಿಗೆ ಅಸಾಧ್ಯ, ದೇವರಿಗೆ ಸಾಧ್ಯ, ಎಲ್ಲವೂ ಸಾಧ್ಯ. ಎಷ್ಟೋ ಮಂದಿ ನಾನು ನೋಡಿದ್ದೀನಿ, ಶ್ರೀಮಂತರನ್ನು ನೋಡಿದ್ದೀನಿ. ಅವರು ಇವತ್ತು ಯೇಸುವಿನ ಅನುಭವ ಆದ್ಮೇಲೆ, ಶ್ರೀಮಂತಿಕೆ ಎಲ್ಲ ಇದೆ, ಆದರೆ ಅವರು ಮಾಡುವ ಸೇವೆ, ಅವರ ಸಮರ್ಪಣಾ ಜೀವನ ನನಗೆ ಪ್ರೇರಣೆಯಾಗಿದೆ. ಕಾರಣ ಯೇಸು ಸ್ಪರ್ಶ. ಆ ಸ್ಪರ್ಶ ನಮಗಾದಾಗ, ಆ ಅನುಭವ ನಮಗಾದಾಗ ನಾವು ಬದಲಾಗ್ತೀವಿ. ನಮ್ಗೆ ಯಾವುದೇ ತರಹದ ಆಶೆಗಳು, ಆಕರ್ಷಣೆಗಳು ಮತ್ತು ಅದರಲ್ಲೇ ನಾವು ಬಿದ್ದುಕೊಂಡಿರೋದಿಲ್ಲ. ದೇವರು ನಮಗೆ ಮೊದಲಾಗ್ಬಿಡ್ತಾರೆ. ದೇವರಿಗೆ ಮೊದಲ ಸ್ಥಳ ಕೊಡ್ತೀವಿ. ಒಳ್ಳೆಯದು ಮಾಡೋದು ಬಯಸ್ತೀವಿ. ಒಳ್ಳೆಯ ಜೀವನ ಜೀವಿಸಲು ಆಶಿಸ್ತೀವಿ. ಅಂದರೆ ಇದೊಂದು ಪರಿವರ್ತನೆ, ಆಂತರಿಕ ಪರಿವರ್ತನೆ, ಮಾನಸಾಂತರ. ಆದ್ದರಿಂದ ಯೇಸು ಸ್ವಾಮಿಗೆ ಇದು ಸಾಧ್ಯವಿದೆ. ಆತ್ಮೀಯರೇ, ಶಿಷ್ಯರು ಅವರೊಟ್ಟಿಗೆ ಬಂದಾಗ ಅವ್ರು ಹೇಳಿದ್ರು, ನಾವೆಲ್ಲ ಬಿಟ್ಟು ಬಂದಿದ್ದೀವಿ, ನಮ್ಗೇನು ಸಿಗುತ್ತೆ? ಅವ್ರು ಹೇಳಿದ್ರು, ಇದೇ ಶಿಷ್ಯರಿಗೆಲ್ಲರೂ ಸಿಕ್ಕಿದ್ರು, ಅಣ್ಣ ತಮ್ಮಂದಿರು, ಅಕ್ಕ ತಂಗಿಯಂದಿರು, ಎಷ್ಟೊಂದು ಆಶೀರ್ವಾದ ಅವರಿಗೆ ಸಿಕ್ತು ನೋಡಿ. ಆದರೂ ಯೇಸು ಹೇಳಿದ್ರು, ಕಷ್ಟವೂ ಸಿಗುತ್ತೆ, ರಕ್ಷಣೆ ಬೇಕು, ಅಮರ ಜೀವ ಬೇಕು, ನಿತ್ಯ ಜೀವ ಬೇಕು. ಸುಲಭವಾಗಿ ಸಿಗುವುದಿಲ್ಲ. ಬದಲಾಗಿ ಅಲ್ಲಿ ಯಾತನೆ ಕೂಡ ಇದೆ. ಈ ಯಾತನೆ ನಮಗೆ ಪರಿವರ್ತನೆಗೆ ಕಾರಣವಾಗಿ ನಮಗೆ ನಿತ್ಯ ಜೀವವನ್ನು ದಯಪಾಲಿಸುತ್ತೆ. ಅದರೊಂದಿಗೆ ನಿಮಗೆ ನಿತ್ಯ ಜೀವವು ನಿಮಗೆ ಸಿಗುತ್ತೆ, ಅಮರ ಜೀವವು ನಿಮಗೆ ಸಿಗುತ್ತೆ ಅಂತೇಳಿ ಯೇಸು ಸ್ವಾಮಿ ಹೇಳ್ತಾರೆ. ಆತ್ಮೀಯ ಸಹೋದರ ಸಹೋದರಿಯರೇ, ಆ ಅಮರ ಜೀವ ನಮ್ಮದಾಗಲೆಂದು ನಾವು ಪ್ರಾರ್ಥಿಸೋಣ. ಮತ್ತು ಈ ಸ್ವಾರ್ಥ ನಮ್ಮನ್ನು ಪರಿವರ್ತಿಸಲಿ. ನಾವು ಯೇಸುವನ್ನು ಸಂಪೂರ್ಣ ಹೃದಯ, ಮನಸ್ಸು, ಆತ್ಮ, ಶಕ್ತಿಯಿಂದ ಹಿಂಬಾಲಿಸೋಣ. ಯೇಸುವೇ ನಮ್ಮ ಜ್ಞಾನವಾಗಲಿ. ನಮಗೆ ಕೊಟ್ಟ ಕರೆಯಲ್ಲಿ ನಾವು ಸ್ಥಿರವಾಗಿದ್ದು, ವಿಶ್ವಾಸದಲ್ಲಿ ದೃಢವಾಗಿದ್ದು, ಯೇಸುವಿಗೆ ಸಾಕ್ಷಿಗಳಾಗಿ ನಮ್ಮ ಧರ್ಮ ಕೇಂದ್ರಗಳಲ್ಲಿ, ಕುಟುಂಬಗಳಲ್ಲಿ, ಸಂಘಟನೆಗಳಲ್ಲಿ ಎಲ್ಲೇ ಇದ್ದರೂ ನಿಸ್ವಾರ್ಥತೆಯಿಂದ ಸ್ವಾರ್ಥೆಯ ಸುಪುತ್ರ ಸುಪುತ್ರಿಯರಾಗಿ ಪ್ರಭುವಿಗೆ ಸಾಕ್ಷಿಗಳಾಗೋಣ ಮತ್ತು ಅಮರ ಜೀವವನ್ನು ನಮ್ಮದಾಗಿಸೋಣ. ಸರ್ವಶಕ್ತ ಕರುಣಾಳು ದೇವರೇ, ನಿಮ್ಮ ನಾಮಕ್ಕೆ ಅನಂತ ಕೋಟಿ ಸ್ತುತಿ ಸ್ತೋತ್ರ ವಂದನೆಗಳನ್ನು ಸಲ್ಲಿಸುತ್ತೇನೆ. ಪ್ರಭುವೇ, ಈ ದಿನ ನಾನು ಬೋಧಿಸಿದ ವಾಕ್ಯ ನನ್ನ ಜನರಿಗೆ ಆಶೀರ್ವಾದವಾಗಿ ಮಾರ್ಪಡಲಿ. ಹೇಗೆ ಆ ವ್ಯಕ್ತಿ ನಿಮ್ಮ ಹತ್ರ ಬಂದು ಅಮರ ಜೀವ ಪಡೆಯಬೇಕಾದ್ರೆ ಏನು ಮಾಡಬೇಕು ಅಂತ ಕೇಳಿದ, ನಮ್ಮಲ್ಲಿರುವ ಸವಾಲುಗಳಿಗೆ ಇವತ್ತು ನೀವು ಉತ್ತರವನ್ನು ಕರುಣಿಸಿದ್ದೀರಿ. ದೇವರ ವಾಕ್ಯವನ್ನು ನಾವು ಓದಬೇಕು, ಜ್ಞಾನದಲ್ಲಿ ನಾವು ತುಂಬ್ತೀವಿ, ಯೇಸುವನ್ನು ರಕ್ಷಕನಾಗಿ ಅಂಗೀಕರಿಸಬೇಕು. ಆಶೀರ್ವಾದವು ನಮ್ಮದಾಗುತ್ತೆ, ಅನುಗ್ರಹವು ನಮಗೆ ಸಿಗುತ್ತೆ. ಹೌದು ಯೇಸುವೆ, ನಮ್ಮಲ್ಲಿರುವ ಎಲ್ಲ ಬಲಹೀನತೆಗಳನ್ನು, ಪಾಪಗಳನ್ನು ತೊಡೆದು ಹಾಕಿ, ರೋಗ, ಶಾಪ, ಪಾಪಗಳಿಂದ ಬಿಡುಗಡೆಗೊಳಿಸಿರಿ. ಯೇಸು ನಾಮದಲ್ಲಿ ಜಯ, ಬಿಡುಗಡೆ, ಸೌಖ್ಯ ಸಿಗಲಿ. ಟಚ್, ನಾಟ್ ಹೀಲ್ ಫಾರ್ ಯುವರ್ ಗ್ಲೋರಿ. ಕುರುಡರು ನೋಡುವಂತೆ, ಕಿವುಡರು ಆಲಿಸುವಂತೆ, ಮೂಗರು ಮಾತನಾಡುವಂತೆ, ಪಾರ್ಶ್ವ ರೋಗಗಳು ಎದ್ದು ನಡೆಯುವಂತೆ ಮಾಡಿರಿ. ಏಕೆಂದರೆ ನಿಮಗೆ ಅಸಾಧ್ಯವಾದುದು ಯಾವುದೂ ಇಲ್ಲ. 18 ವರ್ಷ ಕುರಿ ಬಾಗಿಲಿನ ಬಳಿ ಇದ್ದಾತನನ್ನು ಮುಟ್ಟಿದ ನೀವು, ಸತ್ತ ಲಾಸರನಿಗೆ ಜೀವ ಕೊಟ್ಟ ನೀವು, ಕುರುಡರಿಗೆ ದೃಷ್ಟಿದಾನ, ಕಿವುಡರಿಗೆ ಆಲಿಸುವ ಶಕ್ತಿ ಕೊಟ್ಟ ನೀವು. ನಿಮ್ಮ ನಾಮದಲ್ಲಿ ಪ್ರಭುವೆ, ನನ್ನ ಜನರಿಗಾಗಿ ನಾನು ಪ್ರಾರ್ಥಿಸ್ತೀನಿ. ICU, MICU, NICU, ಕೋಮಾದಲ್ಲಿರುವ, ವೆಂಟಿಲೇಟರ್ ಮೇಲಿರುವವರು, ಮರಣಾಂತಿಕ ಕಾಯಿಲಿರುವವರು, ಯೇಸು ನಾಮದಲ್ಲಿ ಸೌಖ್ಯ ಹೊಂದಲಿ. ಟಚ್ ದೆಮ್ ಲಾರ್ಡ್, ಅನಾಯಿಂಟ್ ದೆಮ್ ಲಾರ್ಡ್, ಹೀಲ್ ದೆಮ್ ಲಾರ್ಡ್. ಯೇಸು ನಾಮದಲ್ಲಿ ಪ್ರಾರ್ಥಿಸುತ್ತೇನೆ. ಆಮೆನ್, ಆಮೆನ್, ಆಮೆನ್. ಸರ್ವಶಕ್ತ ಕರುಣಾಳು ದೇವರು ನಿಮ್ಮೆಲ್ಲರನ್ನು ಹರಸಲಿ, ಆಶೀರ್ವದಿಸಲಿ. ಅದರ ಫ್ರಾಂಕ್ಲಿನ್ ಡಿಸೋಜಾ, ಶಿವಮೊಗ್ಗ ಧರ್ಮಕ್ಷೇತ್ರ, ನನಗಾಗಿಯೂ ನನ್ನ ಸುವಾರ್ಥ ಜೀವನಕ್ಕಾಗಿಯೂ ಪ್ರಾರ್ಥಿಸಿರಿ ಮತ್ತು ಯುವ ಸೇವೆಗಾಗಿಯೂ ವಿಶೇಷವಾಗಿ ಪ್ರಾರ್ಥಿಸಿರಿ. ಆತ್ಮೀಯರೇ, ಈ ಸುವಾರ್ತೆಯನ್ನು ಸಾಧ್ಯವಾದಷ್ಟು ಜನರೊಡನೆ ನೀವು ನಿಮ್ಮ ಸಾಮಾಜಿಕ ಜಾಲತಾಣದಲ್ಲಿ ಹಂಚಿಕೊಳ್ಳಿ. ದೇವರ ಆಶೀರ್ವಾದ.